ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಶ್ವಿನ್ ಚಾನಲ್. ಇವತ್ತು ನಾವು ಮಾಡ್ತಿದ್ವಿ ಸೇವಿಗೆ ಬಾತ್. ಎಣ್ಣೆ, ಅನಿಲ್ ಸೇವಿಗೆ, ಸ್ವಲ್ಪ ಹಸಿ ಬಟಾಣಿ, ತೆಂಗಿನೆಣ್ಣೆ, ತೆಂಗಿನಕಾಯಿ ಸ್ವಲ್ಪ, ಉದ್ದಿನಬೇಳೆ ಮತ್ತು ಸಾಸಿವೆ ಒಗ್ಗರಣೆಗೆ, ಕ್ಯಾರೆಟ್ ಸ್ವಲ್ಪ, ಕಾಯಿ ಮೆಣಸು ಸ್ವಲ್ಪ, ಅರಿಶಿನ ಸ್ವಲ್ಪ, ನೀರುಳ್ಳಿ ಮತ್ತು ಸ್ವಲ್ಪ ಬೀನ್ಸು, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಸಕ್ಕರೆ. ಈಗ ಒಂದು ಪಾತ್ರೆಯಲ್ಲಿ ಬಿಸಿ ಆಗಲಿಕ್ಕೆ ನೀರಿಟ್ಟಿದೆ. ಅದಕ್ಕೆ ಒಂದು 2 ಸ್ಪೂನ್ ತೆಂಗಿನೆಣ್ಣೆ ಹಾಕಬೇಕು. ಅಂದರೆ ಉದುರು ಬರ್ತದೆ ಹಾಕಿದರೆ, ತೆಂಗಿನೆಣ್ಣೆ ಹಾಕಿದರೆ. ಈಗ ಬಿಸಿ ಆಗಲಿ, ಸರಿ ಕುದಿಯಲಿ. ಇನ್ನೊಂದು ಕಡೆ ಇಡುವ. ಇನ್ನೊಂದು ಕಡೆ ಇಟ್ಟು 2 ಸ್ಪೂನ್ ತೆಂಗಿನೆಣ್ಣೆ ಹಾಕುವ. ಒಂದು 3-4 ಸ್ಪೂನ್ ಒಗ್ಗರಣೆಗೆ. ನಾನು ಸ್ವಲ್ಪ ತುಪ್ಪ ಹಾಕಿದೆ, ಇದಕ್ಕೆ ಒಳ್ಳೆ ಬರ್ತದೆ ಇದು. ಈಗ ಸಾಸಿವೆ ಮತ್ತು ಉದ್ದಿನಬೇಳೆ ಹಾಕುವ. ಈಗ ನೀರುಳ್ಳಿ ಹಾಕುವ. ಈಗ ಕಾಯಿ ಮೆಣಸು ಹಾಕ್ತೀನಿ. ಈಗ ಚೆನ್ನಾಗಿ ಮೆಣಸುವ. ಈಗ ಇನ್ನೊಂದು ಸೈಡಲ್ಲಿ ನೀರು ಕುದೀತಾ ಬಂತು, ಅದಕ್ಕೆ ಸಾವಿಗೆ ಹಾಕುವ. ಸ್ಲೋ ಇಡಬೇಕು ಗ್ಯಾಸು. ಒಂದು 5 ನಿಮಿಷ ಇಡುವ, ಮುಚ್ಚಳ ಮುಚ್ಚಿ ಸ್ಲೋ ಇಡು. ಇದು ಜಾಸ್ತಿ ಬೇಯಬಾರ್ದು, ಒಂದು 5 ನಿಮಿಷ. ಈಗ ಕ್ಯಾರೆಟ್ ಬೀನ್ಸ್ ಎಲ್ಲ ಒಟ್ಟಿಗೆ ಹಾಕುವ. ಕಡಲೆ ಹಾಕುವ. ಈಗ ಒಂದು ಅರ್ಧ ಲೋಟ ನೀರು ಹಾಕುವ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಕ್ಕರೆ ಹೇಳಿದೆ, ಅದಕ್ಕೆ ಹಾಕಿದೆ. ಈಗ ಮುಚ್ಚಳ ಮುಚ್ಚುವ. ಒಂದು 5-6 ನಿಮಿಷ ಮುಚ್ಚಳ ಮುಚ್ಚಿ ಇಡುವ. ಈಗ ಇದು ನೋಡುವ ಆಗಿದೆ ಅಂತ. ನೋಡಿ ಬೆಂದಿದೆ. ಈಗ ಇದನ್ನು ಸೋಸುವ. ಇದನ್ನು ಸೋಸಿದ ಮೇಲೆ ಇದಕ್ಕೆ ತಣ್ಣೀರು ಹಾಕಬೇಕು, ಆಗ ಉದುರು ಬರ್ತದೆ. ಈಗ ನೋಡಿ ಇದಾಗಿದೆ, ನೋಡುವ ಬೆಂದಿದೆ ಅಂತ. ಬೆಂದಿದೆ. ಈಗ ಸಾವಿಗೆ ಹಾಕುವ. ಈಗ ಸಾವಿಗೆ ಹಾಕೋದು ಎಲ್ಲ ಇದು ಮಾಡಬೇಕು, ಮಿಕ್ಸ್ ಮಾಡಬೇಕು. ಈಗ ಸ್ವಲ್ಪ ಅರಶಿನ ಇದಕ್ಕೆ ಹಾಕು, ಮಿಕ್ಸ್ ಮಾಡು. ಒಳ್ಳೆ ಮಿಕ್ಸ್ ಮಾಡಿ ಎಲ್ಲ ಮಾಡಬೇಕಿದು. ಕಾಯಿ ತುರಿ ಹಾಕಲಿಕ್ಕೆ ಉಂಟು. ಈಗ ಕಾಯಿ ತುರಿ ಹಾಕುವ. ಕೊತ್ತಂಬರಿ ಸೊಪ್ಪು, ನೋಡಿ ಇದಾಗಿದೆ. ಎಲ್ಲ ಆಯಿತು. ಈಗ ಇನ್ನು ಸರ್ವ್ ಮಾಡುವ. ಆಯಿತು ನೋಡಿ, ಒಳ್ಳೆ ರೀತಿ ಬೆಂದಿದೆ, ಉದುರಾಗಿ ಬಂದಿದೆ ನೋಡಿ. ಈಗ ರೆಡಿಯಾಗಿದೆ, ಸರ್ವ್ ಆಗಿದೆ ನೋಡಿ. ಒಳ್ಳೆ ರೀತಿಯಲ್ಲಿ ಬಂದಿದೆ, ಎಷ್ಟು ಚೆಂದ ನೋಡಿ. ಕಲರ್ ಆಗಿ ವೆಜಿಟೇಬಲ್ ಹಾಕಿದರೆ ತುಂಬ ಚೆಂದ ಬರ್ತದೆ ಅದು ನೋಡಿ, ಒಳ್ಳೆ ರೀತಿಯಲ್ಲಿ. ಅದೇ ಉದುರಾಗಿ ಬರ್ತದೆ. ಸ್ವಲ್ಪ ತಣ್ಣೀರು ಸರಿ ಹಾಕಬೇಕು ಇದು, ಇಲ್ಲದ್ರೆ ಅದು ಬೆಂದು ಹೋಗ್ತಾರ ಆಗ್ತದೆ. ಅಂದರೆ ಜಾಸ್ತಿ ಬೆಂತರ, ಅದಕ್ಕೆ ತಣ್ಣೀರು ಹಾಕ್ಬೇಕು ಸರಿಯಾಗಿ ನೋಡಿ. ಚೆಂದ. ಇದು ಬೆಳಿಗ್ಗೆದು ಬ್ರೇಕ್ಫಾಸ್ಟ್ ಮಾಡುವಂಥ ರೆಸಿಪಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಬಾಯ್.